ಉಡುಪಿ ಜಿಲ್ಲೆ ಕೊರೋನಾ ಮಹಾಮಾರಿಗೆ ತತ್ತರಿಸಿ ಹೋಗ್ತಾ ಇದೆ. ಉಡುಪಿ ಜಿಲ್ಲೆಯಲ್ಲಿ ಇಂದು ಕೂಡ ದಾಖಲೆ ಪ್ರಮಾಣದಲ್ಲಿ ಕೊರೋನಾ ಸೋಂಕು ಪತ್ತೆಯಾಗಿದೆ. ಇವತ್ತು 92 ಮಂದಿಗೆ ಸೋಂಕು ಕಾಣಿಸಿಕೊಂಡಿದ್ದು, ಜಿಲ್ಲೆಯಲ್ಲಿ ಕೊರೋನಾ ಪೀಡಿತರ ಸಂಖ್ಯೆ 564ಕ್ಕೆ ಏರಿಕೆಯಾಗುವ ಮೂಲಕ ಕೊರೋನಾ ಪೀಡಿತರ ಸಂಖ್ಯೆಯಲ್ಲಿ ಉಡುಪಿ ರಾಜ್ಯದಲ್ಲೇ ಮತ್ತೆ ಅಗ್ರಸ್ಥಾನಕ್ಕೆ ಏರಿದೆ. ಈ ಬಗ್ಗೆ ಮಾಹಿತಿ ನೀಡಿದ ಉಡುಪಿ ಜಿಲ್ಲಾಧಿಕಾರಿ ಜಿ ಜಗದೀಶ್ ಅವರು, ಜಿಲ್ಲೆಯಲ್ಲಿ ಇವತ್ತು 92 ಮಂದಿಗೆ ಸೋಂಕು ಪತ್ತೆಯಾಗಿದೆ. ಈ ಪೈಕಿ ಓರ್ವ ರೋಗಿ ದಕ್ಷಿಣ ಕನ್ನಡ ಜಿಲ್ಲೆಯವರು. ಸೋಂಕಿತರಲ್ಲಿ 78 ಪುರುಷರು, 13 ಮಹಿಳೆಯರು ಮತ್ತು 1 ಮಗು ಸೇರಿದೆ. ಈಗಾಗಲೇ ಆಸ್ಪತ್ರೆಯಿಂದ 82 ಮಂದಿ ಡಿಸ್ಚಾರ್ಜ್ ಆಗಿದ್ದಾರೆ. ಉಳಿದವರನ್ನು ಕೂಡ ಹಂತ ಹಂತವಾಗಿ ಡಿಸ್ಚಾರ್ಜ್ ಮಾಡ್ತೇವೆ. ಕೇವಲ 5 ಮಂದಿಯಲ್ಲಿ ಮಾತ್ರ ರೋಗ ಲಕ್ಷಣಗಳು ಕಂಡು ಬಂದಿದೆ. ಟಿಎಂಎಫ್ಐ ಕೋವಿಡ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗೆ ವ್ಯವಸ್ಥೆಯನ್ನ ಮಾಡಿದ್ದೇವೆ ಅಂತ ಹೇಳಿದ್ದಾರೆ. ಜಿಲ್ಲೆಯಲ್ಲಿ ಒಟ್ಟು ಇವತ್ತು 92 ಕೊರೋನಾ ಪಾಸಿಟಿವ್ ಪ್ರಕರಣಗಳು ಕಂಡು ಬಂದಿದ್ದು, ಅವೆಲ್ಲವೂ ಸಹ ಮುಂಬೈ ಮೂಲದಿಂದ ಬಂದಂಥದ್ದಾಗಿದೆ. ಅದರಲ್ಲಿ ಒಂದು ಪ್ರಕರಣ ದಕ್ಷಿಣ ಕನ್ನಡ ಜಿಲ್ಲೆಯದಾಗಿದೆ. ಅಲ್ಲಿಗೆ ನಾವು ಮಾಹಿತಿಯನ್ನು ಕೊಡ್ತೀವಿ, ಅಲ್ಲಿ ಅವರನ್ನು ಹಾಸ್ಪಿಟಲೈಸ್ ಮಾಡಬೇಕು ಅಂತ ಸೂಚನೆ ಕೋರ್ತೇವೆ. ಇನ್ನು ಉಳಿದಂತೆ ಬಂದಂಥವರಲ್ಲಿ 78 ಜನ ಪುರುಷರು, 13 ಜನ ಮಹಿಳೆಯರು ಮತ್ತು 1 ಮಗು ಸೇರಿದೆ. ಇಷ್ಟು ಜನರು ಸಹ ನಾವು ನಿಗದಿತ ಕೋವಿಡ್ ಆಸ್ಪತ್ರೆಗೆ ಈಗಾಗಲೇ ಶಿಫ್ಟ್ ಮಾಡಿದ್ದೀವಿ. ಶಿಫ್ಟ್ ಮಾಡಿ ಅವರಿಗೆ ಚಿಕಿತ್ಸೆಯನ್ನು ಪ್ರಾರಂಭ ಮಾಡಿದ್ದೇವೆ. ಇನ್ನೊಂದು ವಿಷಯವನ್ನು ನಾನು ನಿಮಗೆ ತಿಳಿಸೋದೇನೆಂದರೆ, ಡಿಸ್ಚಾರ್ಜ್ ಇದುವರೆಗೂ ನಾವು 82 ಜನರನ್ನ ಗುಣಮುಖರಾಗಿ ಡಿಸ್ಚಾರ್ಜ್ ಮಾಡಿದ್ದೀವಿ ಜಿಲ್ಲೆಯಿಂದ. ಉಳಿದಂಥ ಪ್ರಕರಣಗಳನ್ನು ಸಹ ನಾವು ಹಂತ ಹಂತವಾಗಿ 7 ದಿನಗಳ ನಂತರ ಟೆಸ್ಟ್ ಮಾಡಿ ಡಿಸ್ಚಾರ್ಜ್ ಮಾಡಲಿಕ್ಕೆ ಕ್ರಮ ವಹಿಸ್ತೀವಿ. ಇದರಲ್ಲಿ ಒಂದು 5 ಜನ ಬಿಟ್ಟರೆ ಬೇರೆ ಯಾರಿಗೂ ಸಹ ಸಿಂಪ್ಟಮ್ಸ್ ಇಲ್ಲ. ಸಿಂಪ್ಟಮ್ಸ್ ಇರುವಂಥವ್ರನ್ನ ನಾವು TMFI ಆಸ್ಪತ್ರೆಯಲ್ಲಿ ಹೆಚ್ಚಿನ ಚಿಕಿತ್ಸೆಯನ್ನು ನೀಡ್ತಾ ಇದ್ದೀವಿ.